ಶ್ರೀಕೃಷ್ಣನ ಪರಮ ಮಿತ್ರ ಸುಧಾಮನಿಗೇಕೆ ಆ ಕಿತ್ತು ತಿನ್ನೋ ಬಡತನ ಬಂತು? ಅವನು ಕೃಷ್ಣನ ಬಳಿ ಹೇಳಿದ ಆ ಸಣ್ಣ ಸುಳ್ಳು ಸುಧಾಮನ ಜೀವನವನ್ನು ಯಾವ ರೀತಿ ಬದಲಾಯಿಸಿಬಿಡ್ತು ಎನ್ನುವ ಆ ಸತ್ಯ ಸಂಗತಿಯನ್ನು ನಾನು ನಿಮ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಕೃಷ್ಣ, ಬಲರಾಮ ಹಾಗೂ ಸುಧಾಮರು ಗುರುಕುಲದಲ್ಲಿದ್ದಾಗ ಒಂದು ದಿನ ಗುರುಗಳ ಆಜ್ಞೆಯಂತೆ ಕೃಷ್ಣ ಹಾಗೂ ಬಲರಾಮ ಕಾಡಿಗೆ ವಿಹಾರಕ್ಕೆ ತೆರಳುತ್ತಾರೆ. ಆಗ ಗುರುಗಳ ಪತ್ನಿ ಸುಧಾಮನನ್ನು ಕರೆದು ಉಪ್ಪು ಖಾರ ಮಿಶ್ರಿತ ಕಡಲೆಯ ಗಂಟನ್ನು ಅವನ ಕೈಗೆ ನೀಡಿ, ನೀನು ಕೂಡ ಅವರ ಜೊತೆ ಹೋಗು, ಇದರಲ್ಲಿ ಕಡಲೆ ಬೀಜ ಇದೆ, ಅದನ್ನು ಮೂವರು ಹಂಚಿ ತಿನ್ನಲು ಹೇಳಿ ಕಳಿಸುತ್ತಾಳೆ. ಆ ಕಡಲೆ ಬೀಜದ ಗಂಟನ್ನು ತನ್ನ ಸೊಂಟದಲ್ಲಿ ಕಟ್ಟಿಕೊಂಡು ಸುಧಾಮನು ತನ್ನ ಗೆಳೆಯರನ್ನು ಸೇರಿಕೊಳ್ಳುತ್ತಾನೆ. ಮಾರ್ಗದ ಮಧ್ಯೆ ಕೃಷ್ಣ ಹೊಟ್ಟೆ ಹಸಿಯುತ್ತದೆ ಅನ್ನುತ್ತಾನೆ. ಆಗ ಸುಧಾಮನು ಹೇಳುತ್ತಾನೆ, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಮಿಸಿಕೋ, ಎಲ್ಲ ಸರಿ ಹೋಗುತ್ತದೆ ಎನ್ನುತ್ತಾನೆ. ಬಲರಾಮನು ನೀರನ್ನು ಹುಡುಕಿಕೊಂಡು ಹೋಗುತ್ತಾನೆ. ಹಸಿದು ದಣಿದಿದ್ದರಿಂದ ಕೃಷ್ಣ ಅಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತಾನೆ. ಆದರೂ ಸುಧಾಮ ತನ್ನಲ್ಲಿ ಕಡಲೆ ಇರುವ ವಿಚಾರವನ್ನು ಕೃಷ್ಣನಲ್ಲಿ ಹೇಳುವುದಿಲ್ಲ. ಕೃಷ್ಣನಿಗೆ ನಿದ್ದೆ ಬಂದಿದೆ ಎಂದು ಖಾತರಿಪಡಿಸಿಕೊಂಡ ನಂತರ ಸುಧಾಮನು ಆ ಕಡಲೆ ಗಂಟನ್ನು ಬಿಚ್ಚಿ ತಿನ್ನಲು ಶುರು ಮಾಡುತ್ತಾನೆ. ಅವನು ಕಡಲೆ ತಿನ್ನುವ ಶಬ್ದದಿಂದ ಎಚ್ಚೆತ್ತ ಕೃಷ್ಣ ನಿದ್ದೆಯ ಮಂಪರಿನಲ್ಲಿ ಕೇಳುತ್ತಾನೆ, ಸುಧಾಮ, ನನಗೆ ಕೊಡದೆ ಏನಾದರೂ ತಿನ್ನುತ್ತಿದ್ದೀಯಾ ಎಂದು ಪ್ರಶ್ನಿಸಿದಾಗ, ಎಲ್ಲಾದರೂ ಉಂಟೆ ಗೆಳೆಯ, ನಿನಗೆ ಕೊಡದೆ ನಾನೇನಾದರೂ ತಿನ್ನುವುದೇ? ವಿಪರೀತ ಚಳಿಗೆ ಹಲ್ಲುಗಳು ಒಂದಕ್ಕೊಂದು ಉಜ್ಜಿ ಈ ರೀತಿ ಸದ್ದು ಮಾಡುತ್ತಿದೆ, ನೀನು ನಿದ್ದೆ ಮಾಡು ಎಂದು ಕೃಷ್ಣನನ್ನು ಮಲಗುವಂತೆ ಹೇಳುತ್ತಾನೆ. ಸುಧಾಮನ ಮಾತು ಕೇಳಿದ ಕೃಷ್ಣ ಮನಸ್ಸಿನಲ್ಲೇ ಮುಗುಳು ನಗುತ್ತಾ ಮಲಗುತ್ತಾನೆ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಕೃಷ್ಣ ಎದ್ದು ಕುಳಿತು ಹೇಳುತ್ತಾನೆ, ಸುಧಾಮ, ನನಗೊಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಒಬ್ಬನು ಇನ್ನೊಬ್ಬನ ಪಾಲನ್ನು ತಿನ್ನುತ್ತಿದ್ದ. ಏನು ತಿನ್ನುತ್ತಿದ್ದೀಯಾ ಎಂದಾಗ ಇನ್ನೊಬ್ಬನು ಹೇಳುತ್ತಾನೆ, ತಿನ್ನಲು ಏನಿದೆ ಮಣ್ಣು ಎಂದಾಗ ಅಶರೀರವಾಣಿಯೊಂದು ತಥಾಸ್ತು ಅನ್ನುತ್ತದೆ. ಅಂದಹಾಗೆ ಗೆಳೆಯ, ನಿನ್ನ ಬಳಿ ತಿನ್ನುವ ವಸ್ತು ಏನಾದರೂ ಇಲ್ಲ ತಾನೆ? ನಾನು ನಿನ್ನನ್ನು ಕೇಳಿದಾಗ ನೀನು ಏನನ್ನಾದರೂ ಹೇಳಿ ಮತ್ಯಾರೋ ತಥಾಸ್ತು ಅಂದಾಗ ನೀನು ನನ್ನ ಗೆಳೆಯ, ತೊಂದರೆಗೆ ಸಿಲುಕುವುದು ನನ್ನಿಂದ ನೋಡಲಾಗದು ಎಂದು ಶ್ರೀಕೃಷ್ಣನು ನಸುನಗುತ್ತನೆ ತಿಳಿಸಿ ಹೇಳುತ್ತಾನೆ. ಆದರೂ ಕೂಡ ಲೋಭಿಯಾದ ಸುಧಾಮ, ಏನು ಹೇಳುತ್ತಿದ್ದೀಯಾ ಕೃಷ್ಣ, ನಿನ್ನ ಉಸಿರೇ ನನ್ನ ಉಸಿರು. ಆ ರೀತಿಯಾಗಿರುವಾಗ ಹಸಿದಿರುವ ನಿನಗೆ ನಾನು ದ್ರೋಹ ಬಗೆದರೆ ನನಗೆ ಮುಂದೆ ತಿನ್ನುವ ಅನ್ನಕ್ಕೂ ದಾರಿದ್ರ್ಯ ಬರಬಹುದು ಎಂದು ಹೇಳಿದಾಗ ಆಗಸದಲ್ಲಿ ಜೋರಾಗಿ ಸಿಡಿಲು ಬಡಿದಂತಾಗುತ್ತದೆ. ಜೊತೆಗೆ ಯಾರೋ ಪಿಸುಗುಟ್ಟಿದಂತೆ ಭಾಸವಾಗುತ್ತದೆ. ಆಗ ಕೃಷ್ಣ ಹೇಳುತ್ತಾನೆ, ನಾನು ನಿನ್ನನ್ನು ಸಂದೇಹ ಪಡುವುದಿಲ್ಲ ಗೆಳೆಯ. ಅಕಸ್ಮಾತ್ ಮುಂದೇನಾದರೂ ನಿನಗೆ ಆ ಪರಿಸ್ಥಿತಿ ಬಂದರೆ ನೀನು ಏನೂ ಯೋಚಿಸಬೇಡ, ಅದನ್ನು ನಿವಾರಿಸಲಿಕ್ಕೆ ನಾನಿದ್ದೇನೆ ಎಂದು ಸಾಂತ್ವನ ನೀಡುತ್ತಾನೆ. ಅಂದು ಸುಧಾಮನು ತಾನಾಗಿ ಆಡಿದ ಆ ಮಾತಿನಿಂದ ಕ್ರಮೇಣ ದಾರಿದ್ರ್ಯ ಅವನನ್ನು ಅರಸಿಕೊಂಡು ಬರುತ್ತದೆ. ಶ್ರೀಕೃಷ್ಣ ಅದನ್ನು ನಿವಾರಣೆ ಮಾಡುತ್ತಾನೆ. ಇದರಿಂದ ನಾವು ತಿಳಿಯಬೇಕಾದದ್ದು ಏನೆಂದರೆ, ನಮ್ಮ ಪ್ರತಿಯೊಂದು ಮಾತುಗಳನ್ನು ಕೂಡ ಆಲಿಸುವವನು ಒಬ್ಬನಿದ್ದಾನೆ. ನಮ್ಮ ಪ್ರತಿಯೊಂದು ಮಾತಿಗೂ ಆತ ತಥಾಸ್ತು ಅನ್ನುತ್ತಿರುತ್ತಾನಂತೆ. ಅದಕ್ಕಾಗಿಯೇ ಇನ್ನಾದರೂ ನಾವು ಮಾತುಗಳನ್ನು ಆಡುವಾಗ ಜಾಗ್ರತೆಯಿಂದ ಮಾತುಗಳನ್ನಾಡೋಣ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.